ಸರ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಸರ್, ಈಗ ಏನಂತ ಹೇಳಿದ್ರೆ ಧ್ವನಿವರ್ಧಕದ ಮೇಲೆ ಒತ್ತಡ ಹೇರಿರುವಂತದ್ದು, ನಿಷೇಧ ಹೇರಿರುವಂತದ್ದು, ಇದರ ಬಗ್ಗೆ ತಾವೇನು ಹೇಳಿದ್ದೀರಿ ಸರ್? ಸರ್, ನಾವು ಮೊನ್ನೆ ನಮ್ಮ ಅಭಿಪ್ರಾಯ ತಿಳಿಸಿದ್ದೇವೆ. ಏನಂತ ಹೇಳಿದ್ರೆ 10 ಗಂಟೆ ಒಳಗೆ ಇದು ಮಾಡೋದೇನು ಕಾರ್ಯಕ್ರಮ ಮುಗಿಸುವಂತದ್ದು ಅಥವಾ 50 ಡಿಸಿಬಲ್ ಅಲ್ಲಿ ಕಾರ್ಯಕ್ರಮ ಮಾಡುವಂತದ್ದು ಸಾಧ್ಯನೇ ಆಗೋದಿಲ್ಲ ಸರ್. ಯಾವ ರೀತಿ 50 ಡಿಸಿಬಲ್ ಹೇಳಿದ್ರೆ ಎಷ್ಟು ಜನರಿಗೆ, 50 ಜನರಿಗೆ ಕೇಳಲಿಕ್ಕೆ ನಾಟಕ ಮಾಡ್ಲಿಕ್ಕೆ ಆಗತ್ತ ಸರ್? ಈ ಬಗ್ಗೆ ಈಗ ನಾಳೆ ನಾವು ಒಂದು ಮನವಿಯನ್ನು ನಾವು ನಮ್ಮ ಪರವಾಗಿ ನಾವು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದೆವು, ನಿನ್ನೆಲ್ಲ ಮೊನ್ನೆ. ನಾಳೆ DC ಅವರಿಗೆ ಮತ್ತೆ ಕಮಿಷನರಿಗೆ ನಾವು ಕಲಾವಿದರ ಒಕ್ಕೂಟ ಭೇಟಿ ಆಗ್ತಾ ಇದ್ದೀವಿ ನಾವು. ಈಗಂತ ಹೇಳಿದ್ರೆ ಒಂದು ನಿಷೇಧ ಹಲವು ಸಮಸ್ಯೆ ಅಂತ ಆಯ್ತು ಅಲ್ವಾ? ಇದರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ ಸರ್, ಇದು ಎಲ್ಲ ನಮ್ಮ ತುಳುನಾಡಿನ ಎಲ್ಲ ಸಾಂಸ್ಕೃತಿಕ ಲೋಕಕ್ಕೆ ಒಂದು ಸರ್. ಎಲ್ಲ ಅದು ದೈವಾರಾಧನೆಗೆ ಆಗಿರ್ಬೋದು, ಕಂಬಳಕ್ಕೆ ಆಗಿರ್ಬೋದು, ನಾಟಕಕ್ಕೆ ಆಗಿರ್ಬೋದು, ಯಕ್ಷಗಾನಕ್ಕೆ ಆಗಿರ್ಬೋದು, ಸಂಗೀತ ಕಾರ್ಯಕ್ರಮಕ್ಕೆ, ಇದು ಸಾಂಸ್ಕೃತಿಕ ಪರಂಪರೆ ಇರುವಂತ ಒಂದು ಇದು ಸರ್ ಪ್ರದೇಶ ನಮ್ದು. ಬೇರೆ ಕಡೆಗೆ ಇಲ್ಲದ ಒಂದು ಕಾನೂನು ನಮ್ಮ ಪ್ರದೇಶಕ್ಕೆ ಯಾಕೆ ಅಷ್ಟು ಟೈಟ್ ಆಗಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇದನ್ನು ತಿಳಿ ಹೇಳ್ಬೇಕು ನಾವು ಜಿಲ್ಲಾಡಳಿತಕ್ಕೆ. ನಾವು ಹೌದು, ಕಾನೂನು ಎಲ್ಲ ಕಡೆಯಲ್ಲೂ ಇದೆ, ಆದ್ರೆ ಅದನ್ನು ಇಲ್ಲಿ ಮಾತ್ರ ಅನುಷ್ಠಾನ ಮಾಡಲಾಗುತ್ತದೆ ಎನ್ನುವಂತ ಆರೋಪ ಇರುವಂತ. ಹೌದು ಸರ್, ಹೌದು 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 ಹೌದು. ಈಗ ನಾವೀಗ ಬೆಂಗಳೂರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮಗಳು ರಾತ್ರಿ ಎಲ್ಲ ಆಗ್ತಾ ಇದೆ, ಅಥವಾ ಗಣೇಶ ಹಬ್ಬದು ಅಲ್ಲ, ಅಲ್ಲಿ ಕೊಡಬಾರ್ದು ಅಂತ ಹೇಳುದಲ್ಲ, ನಮ್ಗೆ ಯಾಕೆ ಪ್ರತ್ಯೇಕ ಕಾನೂನು ಅಂತ ಕೇಳುದು ಅಷ್ಟೇ. ಈಗ ನಾಟಕಕ್ಕೆ ಇದು ಹೇಗೆ ಎಫೆಕ್ಟ್ ಆಗ್ತದೆ ಕೊಡಿಯಾಲ್ ಮೇಲೆ ಅವರೇ? ಆಗುತ್ತೆ ಸರ್. ಅಂದ್ರೆ ಎಲ್ಲ ಕಡೆ ನಮ್ಗೆ ನಾಟಕಗಳು ಇಲ್ಲಿ ಗೊತ್ತಲ್ಲ ನಿಮ್ಗೆ. ಸ್ಯಾಟರ್ಡೆ ಸಂಡೇ ಬಿಟ್ರೆ ಬೇರೆ ದಿವಸ ನಾಟಕ ಏನಾಗುದು ಅಂತ ಹೇಳಿದ್ರೆ 9:30 10 ಗಂಟೆಗೆ ನಾಟಕ ಸ್ಟಾರ್ಟ್ ಆಗುದು, 9 ಗಂಟೆಗೆ. ಹೌದು, ಅಲ್ಲಿವರೆಗೆ ಸಭಾ ಕಾರ್ಯಕ್ರಮ ಅಥವಾ ಏನು ಸನ್ಮಾನ ಕಾರ್ಯಕ್ರಮ ಇಂಥದ್ದೆಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತದೆ, ಧಾರ್ಮಿಕ ಕಾರ್ಯಕ್ರಮಗಳು ಸ್ಟೇಜ್ ಅಲ್ಲಿ ಪ್ರವಚನಗಳೆಲ್ಲ. ನಮ್ಗೆ ಬಿಟ್ಟು ಕೊಟ್ಟ ಮೇಲೆ ನಾವು 10 ಗಂಟೆ ಒಳಗೆ ಬಂದ್ ಮಾಡ್ಲಿಕ್ಕೆ ಅರ್ಧ ಡ್ರಾಮಾದಲ್ಲಿ ನಿಲ್ಲಿಸ್ಬೇಕಾಗ್ತದೆ ಅಷ್ಟೇ. ಅಲ್ಲ ಅದಂತಲ್ಲ, ಯಾವ್ದು ಅಷ್ಟೇ, ಯಾವ ಕಾರ್ಯಕ್ರಮನೂ ಉಂಟಲ್ಲ ಇಲ್ಲಿ ರಾತ್ರಿ ಇದೆಲ್ಲ ಆಗೋದು. ಯಕ್ಷಗಾನವನ್ನು ಏನ್ ಮಾಡ್ತೀವಿ ನೀವು 10 ಗಂಟೆಗೆ ಬಂದ್ ಮಾಡ್ಲಿಕ್ಕೆ ಆಗ್ತದೆ ಸರ್? ನಾಟಕ ಸಾಧ್ಯ ಇದೆ? ಅಲ್ಲ, ಅದನ್ನು ನಿಮಗೆ ಒಂದು ಮಧ್ಯರಾತ್ರಿ 12 ಗಂಟೆವರೆಗೆ ಮುಂದುವರಿಸಬಹುದು, ಅವಕಾಶ ಕೊಡ್ಬೇಕಂತ ಕೇಳ್ಬೋದಾ? ಹೌದು, ಅದನ್ನೇ ಕೇಳ್ತಾ ಇದ್ದೇವೆ ನಾವು. ಹೌದು ಹೌದು ಹೌದು. ಮಧ್ಯರಾತ್ರಿ 12 ಗಂಟೆವರೆಗೆ ಮುಂದುವರಿಸಬೇಕು ಅಂತ ವಿಚಾರಿಸ್ಬೇಕು, ಅದನ್ನು ಕೇಳಿ ನೋಡ್ಬೇಕು. ಹೌದು, ಯಾಕಂತ ಹೇಳಿದ್ರೆ ಈಗ ಜಾತ್ರಾ ಕಾರ್ಯಕ್ರಮಗಳು ಇರ್ತದೆ ಸರ್. ಅದು ಏನಂತ ಹೇಳಿದ್ರೆ, ಈಗ ಉದಾಹರಣೆ ಒಂದು ಕೆಂಡ ಸೇವೆ ಇರ್ತದೆ. ಕೆಂಡ ಸೇವೆ ಆಗುವವರೆಗೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಕೆಂಡ ಸೇವೆ ಆದ ನಂತರ ಮಾಡ್ಬೇಕಾದ್ರೆ ಕೆಂಡ ಸೇವೆ ಮುಗಿಯುವಾಗ್ಲೇ 12 ಗಂಟೆ ಆಗುತ್ತೆ. ಅಲ್ಲಿ ಬೆಳಕಿರುವಾಗ, ಕೆಂಡ ಸೇವೆದು ಬೆಂಕಿ ಇರುವಾಗ ಅಲ್ಲಿ ಯಾವುದೇ ಇದು ಬೆಳಕಿನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಜನ ಇಲ್ಲಿ ಸೇರಿರ್ತಾರೆ. ಇದೆಲ್ಲ ಪ್ರಾಬ್ಲಮ್ ಎಲ್ಲ. ಎಸ್ ಸರ್, ಓಕೆ, ಮಾತನಾಡೋದಕ್ಕೆ ಧನ್ಯವಾದಗಳು. ಓಕೆ.